ಇದು 2 ವೇ ಮ್ಯೂಸಿಕಲ್ ಆಲ್ಬಮ್ಗೆ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ. ಆ್ಯಂಡ್ ವಿನಯ್ ಡೈರೆಕ್ಷನ್ ಮಾಡಿದ್ಯಾ, ಒಳ್ಳೆಯದಾಗಿ ಮಾಡಿರ್ತೀಯ, ಒಳ್ಳೆಯದಾಗಿ ಮಾಡಿದ್ರೆ ಒಳ್ಳೆಯದಾಗಿ ಉಳಿತ್ಯ, ಒಳ್ಳೆ ರೀತಿಯಲ್ಲಿ ಉಳಿತ್ಯ, ಕೊನೆವರೆಗೂ ಉಳಿತ್ಯ. ನಿನ್ನ ಆಲ್ಬಮ್ 2 ವೇ ಮ್ಯೂಸಿಕ್ ಆಲ್ಬಮ್ಗೆ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅಂತ ಬೈ ಫ್ರಮ್ ಎ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ದರ್ಶನ್ ಮತ್ತು ಸುದೀಪ್ ಕನ್ನಡ ಚಿತ್ರರಂಗದ 2 ದಿಕ್ಕುಗಳಂತಾಗಿ ಬಿಟ್ಟಿದ್ರು. ಇನ್ಮುಂದೆ ಈ ಜೋಡಿ ಯಾವತ್ತೂ ಒಂದಾಗಲಾರದು ಎಂದು ಎಲ್ಲರೂ ಭಾವಿಸಿದ್ರು. ಆದರೆ ಈ ಶೀತಲ ಸಮರಕ್ಕೆ ಅಂತ್ಯ ಹಾಡುವ ಬಹಿರಂಗ ಸೂಚನೆಯನ್ನು ಸುದೀಪ್ ನೀಡಿದ್ದಾರೆ. ಕನ್ನಡ ಚಾನಲ್ ಒಂದರ ವೇದಿಕೆಯ ಮೇಲೆ ದರ್ಶನ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್. ದರ್ಶನ್ ಸದಾ ನನ್ನ ಗೆಳೆಯನೇ ಎಂದಿರುವ ಸುದೀಪ್ ಈ ಮೂಲಕ ತಾವೊಬ್ಬ ವಿಶಾಲ ಹೃದಯ ವ್ಯಕ್ತಿ ಎಂಬುದನ್ನು ಜಗಜ್ಜಾಹೀರ ಮಾಡಿದ್ದಾರೆ. ಜಿ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುದೀಪ್ ಅವರಿಗೆ ನಿರೂಪಕರು ದರ್ಶನ್ ಹಾಗೂ ಸುದೀಪ್ ಒಟ್ಟಿಗಿರುವ ಫೋಟೋವನ್ನು ತೋರಿಸಿ ಆ ಬಗ್ಗೆ ಮಾತನಾಡುವಂತೆ ಕೇಳಿದಾಗ ಅವನು ನನ್ನ ಗೆಳೆಯ, ಸದಾ ನನ್ನ ಗೆಳೆಯ, ಪರಸ್ಪರ ಮಾತನಾಡಿಲ್ಲ, ಒಟ್ಟಿಗೆ ಇಲ್ಲ ಎಂದ ಮಾತ್ರಕ್ಕೆ ಯಾವತ್ತೂ ನಾನು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಬಯಸೋದು ಇಲ್ಲ ಎಂದು ಹೇಳಿದ್ದಾರೆ ಸುದೀಪ್. ಸುದೀಪ್ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸುದೀಪ್ ಮತ್ತು ದರ್ಶನ್ ಫ್ಯಾನ್ ಪೇಜ್ಗಳು ವಿಡಿಯೋವನ್ನು ಹಂಚ್ಕೋತಿದ್ದಾರೆ. ಮನಸ್ತಾಪದ ಮಧ್ಯೆ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೊಮ್ಮೆ ಸ್ನೇಹದ ಹಸ್ತ ಚಾಚುವಂತಹ ಸುದೀಪ್ ಅವರ ಈ ನಡವಳಿಕೆಗೆ ಹೊಗಳಿಕೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಏನೋ ಸುದೀಪ್ ಮತ್ತು ದರ್ಶನ್ ಬಹಳ ಆತ್ಮೀಯ ಗೆಳೆಯರಾಗಿದ್ದರು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಜೊತೆಯಾಗಿ ಕಾಣಿಸಿಕೋತಿದ್ರು. ಆದರೆ ಅದ್ಯಾವುದು ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ದೂರವಾದರು. ಆ ನಂತರ ಇಬ್ಬರ ಅಭಿಮಾನಿಗಳು ಸ್ಟಾರ್ ವಾರ್ ಹುಟ್ಟುಹಾಕಿ ಇಬ್ಬರ ನಡುವಿನ ಕಂದಕವನ್ನು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದ್ರು. ಆದರೆ ಇದೀಗ ಸುದೀಪ್ ಆಡಿರುವ ಮಾತುಗಳು ಹಳೆಯ ಗಾಯಗಳಿಗೆ ಮುಲಾಮ್ ಹಚ್ಚುವಂತಿದ್ದು, ಸುದೀಪ್ ಮತ್ತು ದರ್ಶನ್ ಮತ್ತೆ ಒಂದಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿದೆ. ಹಾಗೆ ಆದಷ್ಟು ಬೇಗ ಈ ಘಟಾನುಘಟಿಗಳು ಒಂದಾಗಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.